ಬಂಟ್ವಾಳದ ಅವಿವಾಹಿತ ಯುವಕನೋರ್ವ ಸುಳ್ಯದ ಹೋಮ್ ಸ್ಟೇಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ನಡೆದಿದೆ. ಬೊಂಡಾಲ ಶಾಂತಿಗುಡ್ಡೆ ನಿವಾಸಿ ತಿಲಕ್ ರಾಜ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿ ಸುಳ್ಯದ ಹೋಮ್ ಸ್ಟೇ ಕೋಣೆಯಲ್ಲಿ ಶರ್ಟ್ ಹಾಗೂ ಪ್ಯಾಂಟ್ ಅನ್ನು ಬಳಸಿಕೊಂಡು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇಂಟೀರಿಯರ್ ಕೆಲಸಗಾರನಾಗಿರುವಂತಹ ತಿಲಕ್ ರಾಜ್ ಅವರು ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದು ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದರು. ಮಾರ್ಚ್ 20ರಂದು ಸಂಜೆ ಸುಳ್ಯದಲ್ಲಿ ಕೆಲಸ ಇದೆ ಎಂದು ಹೇಳಿ ಹೋಗಿರುವ ಈತ ಸುಳ್ಯದ ಹೋಮ್ ಸ್ಟೇನಲ್ಲಿ ಬಾಡಿಗೆಗೆ ರೂಮ್ ಪಡೆದಿದ್ದಾರೆ. ಬಳಿಕ ಅದೇ ಹೋಮ್ ಸ್ಟೇನ ಹೋಟೆಲ್ನಲ್ಲಿ ಚಹಾ ಕುಡಿದು ಬಳಿಕ ರೂಮ್ಗೆ ತೆರಳಿ ಮಧ್ಯರಾತ್ರಿವರೆಗೆ ಆತನ ಆತ್ಮೀಯ ಸ್ನೇಹಿತನ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಕಳುಹಿಸಿ ಹಣಕಾಸು ವಿಚಾರ ಸಹಿತ ಅನೇಕ ವಿಚಾರಗಳನ್ನು ಕಳುಹಿಸಿದ್ದಾರೆ ಮತ್ತು ತಾನು ದೂರ ಹೋಗುವುದಾಗಿ ತಿಳಿಸಿದ್ದು ನನ್ನ ಕರೆಯಬೇಡಿ ಎಂದಿದ್ದ. ಜೊತೆಗೆ ಅಲ್ಲಿಯ ಲೊಕೇಶನ್ ಕೂಡ ಸಂದೇಶದ ಜೊತೆಗೆ ಕಳುಹಿಸಿದ್ದ ಎನ್ನಲಾಗಿದೆ. ಆದರೆ ಸ್ನೇಹಿತ ಮಾತ್ರ ಎಲ್ಲ ಸಂದೇಶಗಳನ್ನು ನೋಡಿದ್ದು ಇಂದು ಬೆಳಿಗ್ಗೆ. ಅಷ್ಟೊತ್ತಿಗೆ ಎಲ್ಲವೂ ಕೂಡ ಮುಗಿದು ಹೋಗಿತ್ತು. ಆದರೆ ಸಾವಿನ ಕಾರಣ ಮಾತ್ರ ತಿಳಿಸದೆ ಇರುವುದು ಇನ್ನೂ ಕೂಡ ನಿಗೂಢವಾಗಿದೆ. ಸ್ಥಳಕ್ಕೆ ಸುಳ್ಯ ಎಸ್ಐ ಸಂತೋಷ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಕಾವೇಶ್ವರ 1 ಲಕ್ಷ ಅಮೌಂಟ್ ಆವಡು 15 ಕೊಡ್ದು ಬಿಡ್ಲ ಬಕ್ಕ ಹಣದ ಸರ್ಕಾರದಾರನ ಬಾಪ 1 ಲಕ್ಷ ಬರ್ತಾರೆ ಅರ್ನವರು ಅವ ಐಕ್ ಲೋನ್ ಮಂತ್ ಕೊರಿಯರ್ನಲ್ಲ ಅವತ್ತಲೆ 5 ಲಕ್ಷ ಲೋನ್ ಮಂತ್ರ್ನ ಪೂರ ಸಣ್ಣ ಗೊತ್ತಾನ ಬಕ್ಕ ಬಡ್ತಾನ ಲೋನ್ ಕಟ್ಟೊಂದು ಇರ್ತಾರೆ. ಅದಕ್ಕೋಸ್ಕರ ಜನಗಳು ಇಲ್ಲಿ ಅವು ಹೆಂಗಿನಂದು ಕೆಲಸ ತಾತೇನಂದ ಅವ ಬಕ್ಕ ಬೈಕ್ ದಿವಸ ಬಂದ ಬೈಕ್ ನಿತಿನ ಕೊರ ಪಾಪ ಬೈಕ್ ಇದ್ದಾಗ ಬೈಕ್ ನಿತಿನಿಗಿಪ್ಪಾడు ನಮ್ಮ ಮಾನಿಗ ರಿಕ್ಷಾಲ ಅಂಗಡಿಲ ಅಸಲು ಸ್ವಂತ ಮನ್ಪೇರಿಂದ ಹೋಗ್ಬಿಟ್ಟು ಅದನ್ನ ಸೇರಿ ನಿಂತೀನಿ ಅದು ಸ್ವಂತ ಮನ್ಪಾಡು ಬೊಕ್ಕ ಅಂಗಡಿ ಬತ್ತಿನ ಬೇಲೆ ಮಂತೊಂದು ಇರ್ತಾರೆ ಬೊಕ್ಕ ನಿತೇಶ್ ಅನ್ಬೋಡಿನ ಇದೆತ್ತೊಂದು ಬೊಕ್ಕ ಯಾನ್ ಇಚ್ಚಿ ಬಂಡದ ಇಲ್ಲದಕ್ಲೆ ಪೂರ ಪಂಡ ಅಕ್ಲೆ ಹಿಡ್ದೆ ಅಂತೋನಿ ಎಂಥದೆಲ್ಲ ಪನ್ನೀರ ಕೋಚಾಲ ನಾನು ಎನ್ನ ಗೊತ್ತಿಟ್ಟು ಪೋಯಿನಿ ಬೊಕ್ಕ ಏರ್ನೆಲ್ಲ ಉಪ್ಪತ್ರ ಏರ್ನ ಕಿಡಿಕಿಡಿಗೆ ಪೋಯಿ ನೆತ್ತಾವ ಏನಾಡ್ತಾ ಅದು ಏರಗಳು ಉಪ್ಪತ್ರ ಅನ್ಪೊಚ್ಚಿ ಏರ್ ಪೂರ ಕಾನ್ಸಾವಡು ಐನಂಗೆ ಬಾರಿ ದೀತಾವ ಬುಕ್ಕೊಡು ಕೇಂದ್ರ ದೆತ್ತೊಂಡ್ಲೆ ಇಚ್ಚನನ್ನು ಮಲ್ಲೆಜ್ಜಿ ಬುಡ್ದೊಡುತ್ತ ಪೂರ ಬಂಗಡೆ ಇರ್ತಾನೆ ಆಯ್ತಾ ಬೊಕ್ಕ ಒಂದು ಯಾನ ಹೊಡಿತನ ಕಾಸಾವ ಐಟ ಸಮಿತ್ ಒಂಜಿ ರಿಕ್ಷಾದ ಇರ್ತಾರೆ ಒಂದು 73,000 ಬಾರ್ದೆ ಒಂಚೂರು ವಹಿವಾಟು ಹೋತಾನೆ ಐಟ್ ಒಂಜಿ ಜಾಗದ ಕೆಲಸ ಡಾಯಗ ಒಂಜಿ ಅಮೌಂಟ್ ಕೊಡ್ದೋಡು ಬೊಕ್ಕ ಗ್ಲಾಸ್ ತಗೊಳ್ಳ ಬೊಕ್ಕ ಕಾವೇಶ್ವರದ 1 ಲಕ್ಷ ಅಮೌಂಟ್ ಅವ ಐಟ್ ಬರೆತಗಿ ಬೊಕ್ಕ ಒಂಜಿ ಪ್ರಶಾಂತ್ ಅಣ್ಣ ಬಂಗಾರ ದೀತಾವ ಉಣ್ಗೆಲ್ಲ ಒಂದುಲ ಐನೊಂಜಿ ಬುಡ್ಪದ ಕೊರಡವ 42,000 ಈಗ ನೆನ್ನ ಪೂರ ಡಿಲ್ಟಂಬಜಿ ಬರುತ್ತವ ಒಂದೊಂದು ಲೊಕೇಶನ್ ಒಂದು ಕೇನ್ಪದು ಅವ ಒಂದು ಕರೆಕ್ಟ್ ಮಂತ್ ಒಂದು ಯಾನ್ ಇಚ್ಚಿಂಡಲ್ಲ ಏನಾದ್ರು ಏರಗಳು ಉಪ್ಪತ್ರ ಬಲ್ಲಿ ಅವ ಸತ್ತು ಬೊಕ್ಕ ಇಲ್ಲಲ್ಲಿ ಬ್ಯಾಂಕ್ ಒಂದು 3 ಲಕ್ಷದ ಬಂಗಾರ ಉಂಡು ಐನು ಬುಡ್ಪವೇರ್ನ ಹೊಡೆಯರಂಡಲ್ಲ ಅವ ಆ ಕಾಸು ಕಟ್ಟದ ಬುಡ್ಪವೇರ್ನ ಬುಡ್ಪವಾಡು ಬೊಕ್ಕ ಇಲ್ಲಲ್ಲಿ ಇತ್ತಿನ ಒಂದು ಚೈನ್ ಉಂಡು ಇಲ್ಲ ಐನು ಬಾಲೆ ಕೊರವ ಮೆಗ್ದಿನ ಬಾಲೆ ಕೊರ್ರವನು ಬಾಲೆಗಾಂಡು ಲೊಕೇಶನ್ ನನಗೆ ಇಲ್ಲದ ಬೇಲೆ ನಿಕ್ಲು ಮಂತ್ ಕೊರಡವ ಈ ಬೊಕ್ಕ ನಿತಿನ್ ಬೊಕ್ಕ ಸುಮಂತ್ ಸರತಾನೆ ಈ 4 ಜನ ಸೇರಿದಾರ ನಂಗೆ ಇಲ್ಲದ ಬೇಲೆ ನಂಗೆ ಶೋಕುಡ ಮಂತ್ ಕೊರಡವ ಅವೇನು ನಂಗೆ ಲಾಸ್ಟ್ ದಾಸ ಅರೆ ಸಂಬಳಾಡು ನಿಕ್ಲು ಒಂದು ಸಂಬಳಾಡು ದೊಡ್ಡ ಸೋಪದ ಮಂತ್ ಕೊರಡವ ಸಂಬಳ ಒಂದೇ ತೊಂದೆ ಬೊಕ್ಕ ಮೆಟೀರಿಯಲ್ ಒಂದು ಮೆಟೀರಿಯಲ್ ಪಾರ್ದು ಒಂದು ಸೋಕದ ಡಿಸೈನ್ ಸೋಪ್ ಮಂತ್ ಕೊರಡವ ಅರ್ನ ಇಲ್ಲ ಕೊಂಡು ಅವೇನು ಲಾಸ್ಟ್ ದಾಸ.